ದೇವರ ಇಚ್ಛೆಯೂ ಕೂಡ ಹೌದು. ಶಾಂತಿ ನೆಲೆಸಬೇಕಾದ್ರೆ ಕೆಲವೊಮ್ಮೆ ದುಷ್ಟರ ಸಂಹಾರಗಳು ಕೂಡ ಆಗಬೇಕಾಗಿರುವಂಥದ್ದು ಅಷ್ಟೇ ಅಗತ್ಯ ಇದೆ. ಕಳೆದ ಏಪ್ರಿಲ್ 22ನೇ ತಾರೀಕಿನಂದು ನಮ್ಮ ಭಾರತದ ಕಾಶ್ಮೀರದ ಪಹಲಗಾಂವ್ನಲ್ಲಿ ಭಾರತೀಯರು ಅಲ್ಲಿಗೆ ಪ್ರವಾಸಕ್ಕಾಗಿ ತೆರಳಿದ್ದಂಥ ಸಮಯದಲ್ಲಿ ಅಲ್ಲಿ ನಮ್ಮ ಸಹೋದರರನ್ನು ಗುಂಡಿಕ್ಕಿ ಕೊಲ್ಲುವಂತಹ ಒಂದು ದುಷ್ಕೃತ್ಯಗಳು ನಡೆಯಿತು. ಯಾವುದೇ ಒಂದು ಕಾರಣವಿಲ್ಲದೆ ಅಮಾಯಕರನ್ನು ಕೊಲ್ಲುವಂಥ ಕೆಲಸ ಒಂದು ನಮ್ಮ ನೆರೆ ದೇಶದ ಪ್ರಚೋದಿತದಿಂದ ಆಯಿತು ಅಂತ ಹೇಳುವಂಥದ್ದು ಬಹಳ ದುಃಖಕರವಾದ ಸಂಗತಿ. ಇದು ವಿಶ್ವಾದ್ಯಂತ ಇವತ್ತು ಅಶಾಂತಿ ತಲೆದೋರಲಿಕ್ಕೂ ಕೂಡ ಕಾರಣವಾಗಿತ್ತು. ಇಂಥ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಸರ್ಕಾರದೊಟ್ಟಿಗೆ ನಿಂತುಕೊಂಡು ನಮ್ಮ ಸೇನೆಯ ಬಗ್ಗೆ ವಿಶೇಷವಾದಂತಹ ಒಂದು ನಮಗೆ ವಿಶ್ವಾಸ ಇತ್ತು. ಇದಕ್ಕೆ ಖಂಡಿತವಾಗಿಯೂ ದುಷ್ಟರನ್ನು ಸಂಹಾರ ಮಾಡ್ತಾರೆ ಅನ್ನುವಂಥದ್ದು. ಆ ಪ್ರಕಾರ ನಮ್ಮ ಎಲ್ಲರೂ ಭಾರತ ದೇಶ ಅಂದರೆ ಇವತ್ತು ನಂಬಿಕೆಯ ನೆಲೆಬೀಡು ಅಂತ ನಾವು ಹೇಳ್ತೇವೆ. ನಾವು ನಂಬಿದಂಥ ಸರ್ವ ಧರ್ಮದ ದೇವರುಗಳ ಒಂದು ಆಶೀರ್ವಾದದಿಂದ ನಮ್ಮ ಸೇನೆಯು ನಿನ್ನೆ ಬೆಳಿಗ್ಗೆ 2 ಗಂಟೆಯ ಸಮಯಕ್ಕೆ ಈ ಒಂದು ದುಷ್ಟರು, ಉಗ್ರರು, ಭಯೋತ್ಪಾದಕರ ಅಡಗುತಾಣಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು 4 ಅಡಗುತಾಣಗಳು, ಹಾಗೆ ಪಾಕಿಸ್ತಾನದ ಒಂದು 7 ಭಯೋತ್ಪಾದಕರ ಅಡಗುತಾಣಗಳಿಗೆ ಸ್ಟ್ರೈಕನ್ನು ಮಾಡಿ ಸುಮಾರು 60ಕ್ಕಂತೂ ಮಿಕ್ಕಿ ಈ ಉಗ್ರರನ್ನು, ಈ ವಿಶ್ವದ ಶಾಂತಿಗೆ ಎಲ್ಲಿ ಕೆಡುಕನ್ನು ಬಯಸ್ತಿದ್ದಾರೋ ಇವರನ್ನು ಕೊಲ್ಲುವಂಥ ಕೆಲಸ ಒಂದು ಆಯಿತು. ಖಂಡಿತವಾಗಲೂ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ, ಅತ್ಯಂತ ಸಂತೋಷದ ವಿಚಾರ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ, ಧಾರ್ಮಿಕ ದತ್ತಿ ಇಲಾಖೆಯ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ, ನಮ್ಮ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ನಾವು ಕೂಡ ಇವತ್ತು ಧಾರ್ಮಿಕ ದತ್ತಿಗೆ ಇಲಾಖೆಗೆ ಸೇರಿಲ್ಲವಾದರೂ ಕೂಡ ಈ ಒಂದು ನಮ್ಮ ದೇಶದ ನಮ್ಮ ನಾಗರಿಕರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಇರಬೇಕು. ಇಂಥ ಸಮಯದಲ್ಲಿ ಆ ಸೇನೆಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ ನಾವು ನಂಬಿದಂಥ ದೇವರುಗಳಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವಂಥದ್ದು. ಆ ಪ್ರಕಾರ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೇನೆಗೆ ಶಕ್ತಿ ತುಂಬಲಿಕ್ಕೆ ಇವತ್ತು ವಿಶೇಷ ಪ್ರಾರ್ಥನೆ ಹಾಗೂ ವಿಶೇಷ ಪೂಜನೆಯನ್ನು ಎಲ್ಲ ಭಕ್ತರು, ಭಾರತೀಯರೊಂದಿಗೆ ಎಲ್ಲರೂ ಕೂಡ ನಾವು ಸೇರಿಕೊಂಡು ಇವತ್ತು ಇಲ್ಲಿ ವಿಶೇಷ ಪೂಜೆಯನ್ನು, ಈಗಾಗಲೇ ಅಭಿಷೇಕ ಎಲ್ಲ ಆಯಿತು, ಇನ್ನು ಕೆಲವೇ ನಿಮಿಷಗಳಲ್ಲಿ ಮಹಾಪೂಜೆ ಜರುಗಲಿಕ್ಕಿದೆ. ಅದರೊಟ್ಟಿಗೆ ಇವತ್ತು ನಿನ್ನೆ ನಡೆದಂಥ ಆಪರೇಷನ್ ಸಿಂಧೂರ ಏನು ನಮಗೆ ಸೂಚಿಸುತ್ತೆ ಅಂತ ಹೇಳಿದರೆ, ಮೊನ್ನೆ ಬಹಳ ಬೇಸರದ ಅತ್ಯಂತ ದುಃಖಕರವಾದ ಸಂಗತಿ ಏನು ಅಂತ ಹೇಳಿದರೆ, ನಮ್ಮ ಸಹೋದರಿಯರ ನಾವು ನೋಡ್ತೇವೆ ನಮ್ಮ ಒಂದು ಸಂಸ್ಕಾರದ ಪ್ರಕಾರ, ನಮ್ಮ ಸಂಸ್ಕೃತಿಯ ಪ್ರಕಾರ ಗಂಡನನ್ನು ಕಳೆದುಕೊಂಡವರು ಕುಂಕುಮವನ್ನು ತೆಗೆಯುವಂಥ ಒಂದು ಇದಿತ್ತು. ಆ ಕುಂಕುಮವನ್ನು ಅಳಿಸಿ ಹಾಕುವಂಥ ಒಂದು ಇದು ಕೂಡ ನಡೆಯುತ್ತಲ್ಲಿ. ಅಂಥ ಸಮಯದಲ್ಲಿ ಅವರಿಗೆ ಮತ್ತೆ ಶಕ್ತಿ ತುಂಬಲಿಕ್ಕೆ ಆಪರೇಷನ್ ಸಿಂಧೂರ, ಮತ್ತೆ ನಮ್ಮ ಸಹೋದರಿಯರಿಗೆ ಕುಂಕುಮವನ್ನು ಕೊಡುವಂಥ ಸಿಂಧೂರಗಳನ್ನು ಅವರಿಗೆ ಧರಿಸುವಂಥ ಶಕ್ತಿ ಸಿಗಲಿ ಅಂತ ಹೇಳಿ ಇವತ್ತು ವಿಶೇಷ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿದ್ದೇವೆ. ಕೆಲಸ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ರೀತಿ ಬೆಳಿಗ್ಗೆ ಮಂಜುನಾಥೇಶ್ವರ ದೇವಸ್ಥಾನ ಕದ್ರಿಯಲ್ಲಿ ಮತ್ತು ಈಗ ಗೋಕರ್ಣನಾಥೇಶ್ವರ ಟೆಂಪಲಲ್ಲಿ ನಾವಿದ್ದೇವೆ. ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಸೈನಿಕರು ಯಾವುದೇ ಹಿಂಜರಿಕೆಗೆ ಗುರಿಯಾಗದೆ ಧೈರ್ಯದಿಂದ ನುಗ್ಗಿ ನಮ್ಮನ್ನು ಯಾರು ಅನ್ಯಾಯ ಮಾಡಿದ್ದಾರೆ, ಭಯೋತ್ಪಾದನೆ ಮೂಲಕ ಯಾವ ಶಕ್ತಿಗಳು ನಮ್ಮ ದೇಶದ ಪ್ರಜೆಗಳನ್ನು ನಮ್ಮ ಕಣ್ಣ ಮುಂದೆ ಕೊಂದಾಕಿದ್ದಾರೆ, ಈ ಕೃತ್ಯವನ್ನು ಯಾರೂ ಸಹಿಸಲಾಗದು. ಹಾಗಾಗಿ ಈ ಸಹಿಸಲಾಗದ ಕೃತ್ಯವನ್ನು ಮಾಡಿದಾಗ, ಭಯೋತ್ಪಾದನೆ ಕೃತ್ಯವನ್ನು ಮಾಡಿದಾಗ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ವಿತರಿಸ್ತಕ್ಕಂಥದ್ದು, ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ನಾವು ದೇಶದ ಜೊತೆ ಇದ್ದೇವೆ ಅಂತ ತೋರಿಸಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಇದೆ, ಭಾರತ ದೇಶದ ಸೈನಿಕರ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಗೊಳಗಾಗದೆ ನೇರವಾಗಿ ಪಾಕಿಸ್ತಾನದವರು ಮತ್ತು ಅವರ ಭಯೋತ್ಪಾದಕರು ಮಾಡಿದ ಕೃತ್ಯ ಏನಿದೆ ಅದನ್ನು ಖಂಡಿಸಲೇಬೇಕು, ಅದಕ್ಕೆ ಪ್ರತೀಕಾರವನ್ನು ಮಾಡಲೇಬೇಕು. ಮತ್ತು ಆ ಪ್ರತೀಕಾರದ ಮೂಲಕ ನಾವು ಏನು ನಮ್ಮ ಭಯೋತ್ಪಾದನೆ ಮಾಡುವಂಥ ಕ್ರಮ ತೆಗೆದುಕೊಳ್ತಾರೆ ಈ ಪ್ರಪಂಚದಾದ್ಯಂತ, ಅದನ್ನು ನಾವು ನಿಲ್ಲಿಸಲಿಕ್ಕೆ ಭಾರತ ದೇಶನೇ ಪ್ರಮುಖ ಕಾರಣ ಆಗಬೇಕು. ಭಾರತ ದೇಶದ ಮೂಲಕ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಕೊಡಬೇಕು. ಭಯೋತ್ಪಾದನೆ ಈ ಪ್ರಪಂಚದಲ್ಲಿ ನಡೆಯುವುದಿಲ್ಲ.
ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೇವೆ. ನಾವೆಲ್ಲರೂ ಭಾರತೀಯರ ನಮ್ಮ ರಕ್ತ ಏನಿದೆ ಅದರ ಪ್ರಕಾರ ನಾವು ಹೋರಾಟವನ್ನು ಮಾಡ್ತೀವಿ. ಎಲ್ಲ ಸೈನಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ಅವರು ಮುಂದುವರಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಈ ಪ್ರಾರ್ಥನೆ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ದೇಶದ 144 ಕೋಟಿ ಜನ ಕೂಡ ಕೇಂದ್ರ ಸರ್ಕಾರದ ಜೊತೆ ಇದೆ, ಭಾರತೀಯ ಸೈನಿಕರ ಜೊತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಯುಷ್ ಆರೋಗ್ಯ ದೇಶದ ರಕ್ಷಣೆ ಒಲ್ಪಂಜನ ಶಕ್ತಿ ನಾ ಭಗವಂತ ನಮ್ಮ ಪಾಲೆ ಮಾತ ಅನುಗ್ರಹ ಆ ದೇಶ ರಕ್ಷಣೆ ಅನ್ನದನ್ನ ನಮಲ ಹೆಡ್ಡೆ ರೀತಿಯ ದೇವೆನ್ನ ಅಂಚಿನೆ ನಿರಂತರವಾದ ಪೂಜೆ ಪುರಸ್ಕಾರ ಮಲ್ಪನ ನಮಲ ಸಮಾಜಮುಖಿಯಾದ ಕೆಲಸ ಮಲ್ಪನ ಸಾಧ್ಯತೆ ಅವಾಗ ದೇಶದ ಸೈನಿಕರೇ ಅನುಕ್ರಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.